ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗೀರಥಿ. ನಮ್ಮ ಜೊತೆಗಿದ್ದಾರೆ ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಡಾಕ್ಟರ್ ಪ್ರಶಾಂತ್ ಆಚಾರ್ಯ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಳಿ, ಏನಿದು ಆರ್ಥೋಸ್ಕೋಪಿ ಮತ್ತೆ ಸ್ಪೋರ್ಟ್ಸ್ ಮೆಡಿಸಿನ್ ಅಂದ್ರೆ? ಆರ್ಥೋಸ್ಕೋಪಿ ಮತ್ತು ಸ್ಪೋರ್ಟ್ಸ್ ಮೆಡಿಸಿನ್ ಅಂದರೆ ಆರ್ಥೋಪೆಡಿಕ್ಸ್ ಸ್ಪೆಷಾಲಿಟಿ ಅಂಡರ್ ಬರುವ ಎರಡು ಬೇರೆ ಬೇರೆ ವಿವಿಧವಾದ ಸಬ್ ಸ್ಪೆಷಾಲಿಟೀಸ್. although they are different, they are closely related to each other. ನಾವು ಆರ್ಥ್ರೋಸ್ಕೋಪಿ ಅಂತ ಹೇಳೋದಾದರೆ, ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ, ಗಂಟುಗಳ ಕೀ ಹೋಲ್ ಶಸ್ತ್ರಕ್ರಿಯೆ ಆರ್ ಸರ್ಜರಿ. ನಾವು ಸಾಮಾನ್ಯವಾಗಿ ಸರ್ಜರಿ ಅಂತ ಶಬ್ದ ಹೇಳಿದರೆ ನಮ್ಮ ತಲೆಗೆ ಬರುವ ಫಸ್ಟ್ ವಿಚಾರ ಅಂದರೆ ಡಾಕ್ಟರ್ ಒಂದು ದೊಡ್ಡ ಗಾಯ ಮಾಡಿ ಜಾಯಿಂಟನ್ನು ಕಂಪ್ಲೀಟ್ ಓಪನ್ ಮಾಡಿ ಸರ್ಜರಿ ಮಾಡ್ತಾರೆ. ತುಂಬ ನೋವಾಗುತ್ತೆ, ಬ್ಲಡ್ ಲಾಸ್ ಆಗುತ್ತೆ, ಮತ್ತು ರಿಕವರಿ ಆಗಲು ತುಂಬ ಟೈಮ್ ಬೇಕಾಗುತ್ತೆ. ಬಟ್ ಆರ್ಥ್ರೋಸ್ಕೋಪಿ ಇಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಆಫ್ ದಿಸ್. ಆರ್ಥ್ರೋಸ್ಕೋಪಿಯಲ್ಲಿ ನಾವು ಒಂದೊಂದು ಸೆಂಟಿಮೀಟರಿನ ಸಣ್ಣ ತೂತು ಮಾಡಿ ಜಾಯಿಂಟ್ ಒಳಗೆ ಕ್ಯಾಮರಾ ಮತ್ತು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಹಾಕಿ ಜಾಯಿಂಟ್ಗಳ ರೋಗಗಳನ್ನು ಡಯಾಗ್ನೋಸ್ ಮಾಡಿ ಅದನ್ನು ಟ್ರೀಟ್ ಮಾಡುತ್ತೇವೆ. ಇದರ ಅಡ್ವಾಂಟೇಜಸ್ ಏನು? ಆರ್ಥ್ರೋಸ್ಕೋಪಿ ಅಡ್ವಾಂಟೇಜಸ್ ನಾನು ಹೇಳಿದಾಗೆ, ನಾವು ಬರೀ ಒಂದೊಂದು ಸೆಂಟಿಮೀಟರ್ ಸಣ್ಣ ಗಾಯ ಮಾಡ್ತೇವೆ. ಹಾಗಾಗಿ ಜಾಯಿಂಟ್ ಒಳಗೆ ಮತ್ತು ಹೊರಗೆ ಇದ್ದ ಮಾಂಸ ಮತ್ತು ಬೇರೆ ಸ್ಟ್ರಕ್ಚರ್ಸ್ಗಳಿಗೆ ತುಂಬ ಕಡಿಮೆ ಡ್ಯಾಮೇಜ್ ಆಗುತ್ತೆ, ನೋವು ತುಂಬ ಕಡಿಮೆ ಇರುತ್ತೆ, ಬ್ಲಡ್ ಲಾಸ್ ಆಗೋದಿಲ್ಲ, ಮತ್ತು ಪೇಷಂಟ್ ರಿಕವರಿ ಸರ್ಜರಿ ಆದ ನಂತರ ಆಗುವಂಥ ರಿಕವರಿ ತುಂಬ ಫಾಸ್ಟ್ ಆಗುತ್ತೆ. ಸೊ ಇವೆಲ್ಲ ಆರ್ಥ್ರೋಸ್ಕೋಪಿ ಅಡ್ವಾಂಟೇಜಸ್. ಈ ಸ್ಪೋರ್ಟ್ಸ್ ಮೆಡಿಸಿನ್ ಅಂದರೆ ಏನು ಸರ್? ಸ್ಪೋರ್ಟ್ಸ್ ಮೆಡಿಸಿನ್ ಅಂದರೆ ನಾವು ಕ್ರೀಡಾಪಟುಗಳು ಇಲ್ಲದ್ರೆ ಡ್ಯಾನ್ಸ್ ಮಾಡುವವರು ಆರ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡುವವರಿಗೆ ಆಗುವಂಥ ಇಂಜುರೀಸ್. ಕಾಮನ್ಲಿ ಇಂತಹ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗುವವರಿಗೆ ಗಂಟುಗಳ ಡ್ಯಾಮೇಜ್ ಆಗುವ ಚಾನ್ಸ್ ಇರುತ್ತೆ. ನಾವು ನೋಡ್ತೇವೆ ಈಗ ನಮ್ಮ ಯಂಗರ್ ಜನ್ರೇಷನ್ ಇಂತಹ ಆ್ಯಕ್ಟಿವಿಟೀಸಲ್ಲಿ ವೆರಿ ಕಾಮನ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಆ್ಯಂಡ್ ಅದರಿಂದಾಗಿ ಈ ಆ್ಯಕ್ಟಿವಿಟೀಸಿಂದ ಆಗುವಂಥ ಇಂಜುರೀಸ್ ತುಂಬ ಕಾಮನ್ ಆಗಿದೆ. ಸೊ ಸ್ಪೋರ್ಟ್ಸ್ ಮೆಡಿಸಿನ್ ಹ್ಯಾಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಸ್ಪೆಷಾಲಿಟೀಸ್ ನೌಡೇಸ್. ಸ್ವಲ್ಪ ಗಾಯ ಬಿದ್ದರೆ ಸಾಕು, ಸ್ವಲ್ಪ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತದೆ. ಇವಾಗ ಆರ್ಥೋಸ್ಕೋಪಿ ಮತ್ತೆ ಸ್ಪೋರ್ಟ್ಸ್ ಮೆಡಿಸಿನ್ಗೆ ಹೇಗೆ ರಿಲೇಟೆಡ್? ನಾನು ಹೇಳಿದಾಗೆ, ಈಗ ಸ್ಪೋರ್ಟ್ಸ್ ಮೆಡಿಸಿನಲ್ಲಿ ಆಗುವಂಥ ಇಂಜುರೀಸ್, ಸ್ಪೋರ್ಟ್ಸ್ ಪರ್ಸನ್ಸಲ್ಲಿ ಆಗುವಂಥ ಇಂಜುರೀಸ್ ತುಂಬ ಕಾಮನ್ ಆಗಿದೆ. ಆ್ಯಂಡ್ ಒಮ್ಮೆ ಇಂಜುರಿ ಆದ ನಂತರ ಬೇಗನೆ ಟು ಗೋ ಬ್ಯಾಕ್ ಟು ದೇರ್ ಸ್ಪೋರ್ಟ್ಸ್ ಆರ್ ದೇರ್ ಡಾನ್ಸ್ ಅವರಿಗೆ ಇಷ್ಟ ಇರುತ್ತೆ. ಸೊ ದಿ ಏಮ್ ಆಫ್ ಟ್ರೀಟ್ಮೆಂಟ್ ಇನ್ ದೀಸ್ ಪೇಷಂಟ್ಸ್ ಇಸ್ ಟು ಗೆಟ್ ಬ್ಯಾಕ್ ದ ಫಿಟ್ನೆಸ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಆ್ಯಂಡ್ ಆರ್ಥ್ರೋಸ್ಕೋಪಿಯಲ್ಲಿ ನಾವು ಇದು ಅಚೀವ್ ಮಾಡ್ತೇವೆ. ಆರ್ಥ್ರೋಸ್ಕೋಪಿಯಲ್ಲಿ ಮಾಡಿದ ಸರ್ಜರಿಂದಾಗಿ ರಿಕವರಿ ತುಂಬ ಫಾಸ್ಟ್ ಆಗುತ್ತೆ ಆ್ಯಂಡ್ people can go back to their sports as early as possible. So that's how they are related. Okay. ಸರ್, ಇವಾಗ ಈ ಆರ್ಥೋಸ್ಕೋಪಿಯಲ್ಲಿ ಯಾವ ಜಾಯಿಂಟ್ಸ್ಗಳನ್ನೆಲ್ಲ ಟ್ರೀಟ್ ಮಾಡ್ಲಿಕ್ಕೆ ಆಗ್ತದೆ? ಸಾಮಾನ್ಯವಾಗಿ ನೋಡೋದಾದರೆ, ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ಸ್ಪೋರ್ಟ್ಸ್ ಅವರಿಗೆ ಮಂಡಿ ಮತ್ತು ಭುಜದ ಜಾಯಿಂಟ್ ಇದ್ದು ಇಂಜುರೀಸ್ ತುಂಬ ಕಾಮನ್ ಆಗಿ ಆಗುತ್ತದೆ. ಅದು ಬಿಟ್ಟರೆ ಸೊಂಟ, ಮೊಣಕೈ ಮತ್ತು ಪಾದದ ಜಾಯಿಂಟ್ಸ್ ಸಹ ತುಂಬ ಕಾಮನ್ಲಿ ಇಂಜೂರ್ ಆಗುತ್ತೆ. ಸೊ ಈ ಎಲ್ಲ ಜಾಯಿಂಟ್ಸ್ಗಳನ್ನು ನಾವು ಆರ್ಥ್ರೋಸ್ಕೋಪಿ ಮತ್ತು ಸ್ಪೋರ್ಟ್ಸ್ ಮೆಡಿಸಿನಲ್ಲಿ ಟ್ರೀಟ್ ಮಾಡುತ್ತೇವೆ. ಇವಾಗ ಆರ್ಥೋಸ್ಕೋಪಿಯಲ್ಲಿ ಯಾವ ವಿಧಗಳ ನೋವುಗಳನ್ನು ಎಲ್ಲ ಗುಣಪಡಿಸ್ಲಿಕ್ಕೆ ಆಗ್ತದೆ? ನಾವು ನೋಡೋದಾದರೆ, ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗುವವರಿಗೆ ಮಂಡಿ ಜಾಯಿಂಟಿನ ಲಿಗಮೆಂಟ್ ಇಂಜುರೀಸ್, ಅಲ್ಲಿ ಇರುವ ಟೆಂಡನ್ಸ್ ಮತ್ತು ಅಲ್ಲಿರುವ ಜಾಯಿಂಟಿನ ಒಳಗೆ ಇರುವ ಕುಷನ್, ಕಾರ್ಟಿಲೇಜ್ ಇಂಜುರೀಸ್ ಎಲ್ಲ ಕಾಮನ್ಲಿ ಆಗುತ್ತೆ. ಆಲ್ ದೀಸ್ ಇಂಜುರೀಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಆರ್ಥ್ರೋಸ್ಕೋಪಿ. ಈ ಆರ್ಥೋಸ್ಕೋಪಿ ಅನ್ನುವಂಥದ್ದು ಬರೀ ಸ್ಪೋರ್ಟ್ಸ್ ಮನ್ಗಳಿಗೆ ಮಾತ್ರ ಸೀಮಿತವಾ, ಹೇಗೆ? ಇಲ್ಲ. ಆಲ್ದೋ ಮೋಸ್ಟ್ ಆಫ್ ದೀಸ್ ಇಂಜುರೀಸ್ ಪರ್ಟೈನ್ ಟು ಸ್ಪೋರ್ಟ್ಸ್ ಪೀಪಲ್. ಈಗ ಸಾಮಾನ್ಯವಾದ ವ್ಯಕ್ತಿ ನಡೆದುಕೊಂಡು ಹೋಗುವಾಗ ಕಾಲ್ ಟ್ವಿಸ್ಟ್ ಆಗಿ ಲಿಗಮೆಂಟ್ ಇಂಜುರಿ ಇಲ್ಲದ್ರೆ ಮೆನಿಸ್ಕಸ್ ಆರ್ ಕುಷನ್ ಇಂಜುರಿ ಆಗುವ ಚಾನ್ಸ್ ಇದೆ. ಸೊ ಅವರನ್ನೆಲ್ಲ ನಾವು ಆರ್ಥ್ರೋಸ್ಕೋಪಿಯಿಂದ ಟ್ರೀಟ್ ಮಾಡುತ್ತೇವೆ. ಸೊ ಬೇಸಿಕಲಿ ವಿ ಆರ್ ಟ್ರೀಟಿಂಗ್ ಎವ್ರಿ ಒನ್ ವಿತ್ ಆರ್ಥ್ರೋಸ್ಕೋಪಿ. ಆರ್ಥ್ರೋಸ್ಕೋಪಿ ಅನ್ನುವಂಥದ್ದು ಸರ್, ಇವಾಗ ಟ್ರೀಟ್ಮೆಂಟ್ ಎಲ್ಲ ಕಡೆ ಸಿಗುತ್ತಾ, ಹೇಗೆ? ಇಲ್ಲ, ಆರ್ಥ್ರೋಸ್ಕೋಪಿ ಇಸ್ ಅ ವೆರಿ ಸ್ಕಿಲ್ಡ್ ಸರ್ಜರಿ. ಇದಕ್ಕಾಗಿ ನೀವು ಸ್ಪೆಷಲ್ ಆಗಿ ಟ್ರೈನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಯು ನೀಡ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಬಿಫೋರ್ ಯು ಕ್ಯಾನ್ ಗಿವ್ ಗುಡ್ ರಿಸಲ್ಟ್ಸ್. ಇನ್ನೊಂದು ಹೇಳೋದಾದರೆ, ಆರ್ಥ್ರೋಸ್ಕೋಪಿಗೆ ನಮಗೆ ಸ್ಪೆಷಲ್ ಸೆಟಪ್ ಬೇಕಾಗುತ್ತೆ, ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಬೇಕು, ಸ್ಪೆಷಲ್ ಇಂಪ್ಲಾಂಟ್ಸ್ ಬೇಕಾಗುತ್ತೆ. ಸೊ ದಿಸ್ ಸರ್ಜರಿ ಇಸ್ ನಾಟ್ ಅವೈಲೇಬಲ್ ಇನ್ ಆಲ್ ದಿ ಹಾಸ್ಪಿಟಲ್ಸ್.
ನಿಮಗೆ ಆರ್ಥ್ರೋಸ್ಕೋಪಿ ಟ್ರೀಟ್ಮೆಂಟ್ ಬೇಕಾದರೆ ನೀವು ಯು ಶುಡ್ ಗೋ ಟು ದಿ center where the surgeon is adequately trained and the setup is adequately there in the hospital. ಈ ಟ್ರೀಟ್ಮೆಂಟ್ ಅನ್ನುವಂಥದ್ದು ಏನು ತುಂಬಾ ದುಬಾರಿ ಆಗ್ತದಾ ಹೇಗೆ ಸರ್? ನಾನು ಹೇಳಿದಾಗೆ ಆರ್ಥ್ರೋಸ್ಕೋಪಿ ಮಾಡಲು ಹಾಸ್ಪಿಟಲಲ್ಲಿ ಸ್ಪೆಷಲ್ ಸೆಟಪ್, ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಸ್ಪೆಷಲ್ ಇಂಪ್ಲಾಂಟ್ಸ್ ಇರಬೇಕು. ಸೊ ಡೆಫಿನೆಟ್ಲಿ ಓಪನ್ ಸರ್ಜರಿ ಕಂಪೇರ್ ಮಾಡಿದರೆ ಆರ್ಥ್ರೋಸ್ಕೋಪಿದು ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಇದರಿಂದ ಸಿಗುವಂಥ ಅಡ್ವಾಂಟೇಜಸ್, ಲಾಭಗಳು ಫಾರ್ ಔಟ್ವೇ ದಿ ಕಾಸ್ಟ್. ಇವಾಗ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲದೆ ಇದ್ರು ಕೆಲವರಿಗೆಲ್ಲ ನರದ್ದೆಲ್ಲ ಪ್ರಾಬ್ಲಮ್ ಇರ್ತದೆ, ಅಂಥವ್ರು ಹಾಗಿದ್ರೆ ಏನ್ ಮಾಡಬೇಕು? ಅಂಥವರಿಗೆ ಸಹ ನಾವು ಆರ್ಥ್ರೋಸ್ಕೋಪಿ ಥ್ರೂ ಟ್ರೀಟ್ಮೆಂಟ್ ಕೊಡಬಹುದು. ಆರ್ಥ್ರೋಸ್ಕೋಪಿ ಥ್ರೂ ಮೂಲಕನೇ ಟ್ರೀಟ್ಮೆಂಟ್ ಸಿಗುತ್ತೆ. ಓಕೆ. ಸಾಮಾನ್ಯವಾಗಿ ಈ ಟ್ರೀಟ್ಮೆಂಟ್ಗೆ ಒಳಗಾದವರು ಎಷ್ಟು ಸಮಯಗಳ ಕಾಲ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಸರ್? ನಾರ್ಮಲಿ ನಾವು ಈಗ ಓಪನ್ ಸರ್ಜರೀಸ್ ಹೇಳೋದಾದರೆ ಪೇಷಂಟ್ಸ್ ಸಾಮಾನ್ಯವಾಗಿ ಒಂದು 10-12 ದಿವಸ ಹಾಸ್ಪಿಟಲಲ್ಲಿ ಇರಬೇಕಾಗುತ್ತೆ. ಬಟ್ ಆರ್ಥ್ರೋಸ್ಕೋಪಿಯ ಅಡ್ವಾಂಟೇಜ್ ಅಂದರೆ ಹಾಸ್ಪಿಟಲ್ ಸ್ಟೇ ಅವರ ಅಡ್ಮಿಷನ್ ಡ್ಯೂರೇಷನ್ ತುಂಬ ಕಡಿಮೆ ಆಗುತ್ತೆ. ನಾವು ಸರ್ಜರಿ ಮಾಡಿದ ವಿದಿನ್ 2 or 3 days ಪೇಷಂಟ್ಸನ್ನು ಡಿಸ್ಚಾರ್ಜ್ ಮಾಡ್ಬೋದು. ಅವರ ರಿಕವರಿ ಅಷ್ಟು ಬೇಗ ಆಗುತ್ತೆ. ರಿಕವರಿ ಆದ್ಮೇಲೆ ಅವರು ಹೇಗೆ ಅಂದ್ರೆ ನಾರ್ಮಲ್ ಆಗಿರ್ಬೋದಾ ಅಥವಾ ರೆಸ್ಟ್ ತಗೋಬೇಕಾ? ಸ್ಪೋರ್ಟ್ಸ್ ಮೆಡಿಸಿನ್ ಮತ್ತೆ ಸ್ಪೋರ್ಟ್ಸ್ ಇಂಜುರೀಸ್ ಅಲ್ಲಿ ನಾವು ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಅವ್ರು ರಿಪೇರ್ ಮಾಡಿದ ನಂತರ ಸ್ವಲ್ಪ ಸಮಯ ಅವರಿಗೆ ಒಂದು ರಿಹ್ಯಾಬಿಲಿಟೇಷನ್ ಅಂತ ಒಂದು ಮಾಡಿಸ್ಬೇಕಾಗುತ್ತೆ. ಡಾಕ್ಟರ್ ನೀವು ಆವಾಗಲೇ ಹೇಳ್ತಾ ಇದ್ರಿ ಅದೆಷ್ಟು ಸಮಯಗಳ ಕಾಲ ಇರಬೇಕು ಹಾಸ್ಪಿಟ್ಲಲ್ಲಿ, ಹೇಗೆ ಟ್ರೀಟ್ಮೆಂಟ್ ಅಂತ ಸರಿ ಹೇಳಿ. ನಾನು ಹೇಳಿದಾಗೆ ಹಾಸ್ಪಿಟಲ್ ಸ್ಟೇ ತುಂಬ ಕಡಿಮೆ ಆಗಿರ್ತದೆ. ಬಟ್ ಸರ್ಜರಿ ಆದ ನಂತರ ರಿಕವರಿ ಆಗಲು ಪೇಷಂಟ್ ಹ್ಯಾಸ್ ಟು ಅಂಡರ್ಗೋ ರಿಹ್ಯಾಬಿಲಿಟೇಷನ್. ರಿಹ್ಯಾಬಿಲಿಟೇಷನ್ ಅಂದರೆ ನಮ್ಮ ಗಂಟಿನ ಹತ್ತಿರ ಇದ್ದ ಮಾಂಸಗಳನ್ನು ಸ್ಟ್ರಾಂಗ್ ಮಾಡೋದು. ಅದು ನಾವು ಫಿಸಿಯೋಥೆರಪಿ ಥ್ರೂ ಮಾಡಿಸ್ತೇವೆ. ಅದು ಬೇರೆ ಬೇರೆ ಇಂಜುರೀಸಿಗೆ ಬೇರೆ ಬೇರೆ ಟೈಮ್ ಪೀರಿಯಡ್ ಇರುತ್ತೆ. ಸೊ ಇಫ್ ದ ಪೇಷಂಟ್ ವಾಂಟ್ಸ್ ಟು ಗೋ ಬ್ಯಾಕ್ ಟು ಹಿಸ್ ಸ್ಪೋರ್ಟ್ಸ್ ಆರ್ ಡಾನ್ಸ್, that depends on the injury and the level of rehabilitation that they are able to do. ಈ ಸರ್ಜರಿಯಿಂದ ಏನು ಸರ್ ಕಾಂಪ್ಲಿಮೆಂಟ್ಸ್ ಏನಾದರೂ? ಕಾಂಪ್ಲಿಕೇಶನ್ಸ್ ನಾವು ಹೇಳೋದಾದರೆ ಯಾವುದೇ ಸರ್ಜರಿಯಲ್ಲಿ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸ್ ಇರ್ತದೆ. ಅದು ಆರ್ಥ್ರೋಸ್ಕೋಪಿ ಇರಲಿ, ಓಪನ್ ಸರ್ಜರಿ ಇರಲಿ. ಬಟ್ ಆರ್ಥ್ರೋಸ್ಕೋಪಿಯಲ್ಲಿ ಓಪನ್ ಸರ್ಜರಿಗೆ ಕಂಪೇರ್ ಮಾಡಿದರೆ ಕಾಂಪ್ಲಿಕೇಶನ್ ರೇಟ್ ತುಂಬ ಕಡಿಮೆ ಉಂಟು. ಮತ್ತು ನೀವು ಒಂದು ಸ್ಪೆಷಲೈಸ್ಡ್ ಸೆಂಟರಲ್ಲಿ ವೆಲ್ ಟ್ರೈನ್ಡ್ ಎಕ್ಸ್ಪೀರಿಯನ್ಸ್ ಸರ್ಜನ್ ಹತ್ರ ಈ ಸರ್ಜರಿ ಮಾಡಿಸಿದರೆ ಕಾಂಪ್ಲಿಕೇಶನ್ ರೇಟ್ ತುಂಬ ಕಡಿಮೆ ಆಗುತ್ತೆ. ಆರ್ಥ್ರೋಸ್ಕೋಪಿ ಇವಾಗ ಟ್ರೀಟ್ಮೆಂಟ್ ತಗೊಂಡವರು ಇಮಿಡಿಯೇಟ್ಲಿ ಸ್ಪೋರ್ಟ್ಸ್ಗೆ ಏನಾದರೂ ಇನ್ವಾಲ್ವ್ ಆಗ್ಬೋದಾ ಹೇಗೆ? ಡೆಫಿನೆಟ್ಲಿ ಸ್ಪೋರ್ಟ್ಸಿಗೆ ಇನ್ವಾಲ್ವ್ ಆಗ್ಬೋದು, ಮಾತ್ರ ಅವರು ಸ್ವಲ್ಪ ರಿಹ್ಯಾಬಿಲಿಟೇಷನ್ ಮತ್ತು ಫಿಸಿಯೋಥೆರಪಿ ಮಾಡಬೇಕಾಗುತ್ತೆ. ಅವರ ಸ್ಪೋರ್ಟ್ಸ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಇಮಿಡಿಯೇಟ್ಲಿ ಇನ್ವಾಲ್ವ್ ಆದರೆ ಏನಾದರೂ ಪ್ರಾಬ್ಲಮ್ಸ್ ಬರುತ್ತಾ ಹೇಗೆ? ಪುನಃ ಇಂಜುರಿ ಆಗೋ ಚಾನ್ಸ್ ಇರುತ್ತೆ. ಸೊ ರಿಹ್ಯಾಬಿಲಿಟೇಷನ್ ಮಾಡದೆ ಅವರು ಸ್ಪೋರ್ಟ್ಸಿಗೆ ಹೋಗಬಾರ್ದು. ರಿಹ್ಯಾಬಿಲಿಟೇಷನ್ ಅಡಿಕ್ವೇಟ್ಲಿ ಮಾಡಿ they can definitely go back to their sport. ಸರ್ ಇವಾಗ ಅವರು ಇಮಿಡಿಯೇಟ್ಲಿ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿ ಮತ್ತೆ ಏನಾದರೂ ಪ್ರಾಬ್ಲಮ್ಸ್ ಬಂದ್ರೆ ಮತ್ತೆ ಸರ್ಜರಿಗೆ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ? ಇಲ್ಲ, ಪುನಃ ಟ್ರೀಟ್ಮೆಂಟ್ ಮಾಡಬಹುದು. ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ದಟ್. ಬಟ್ ಸೆಕೆಂಡ್ ಸರ್ಜರಿಯಲ್ಲಿ ರಿಸಲ್ಟ್ಸ್ ಅಷ್ಟು ಒಳ್ಳೆ ಬರಲ್ಲ. ಫಸ್ಟ್ ಸರ್ಜರಿ ಮಾಡಿದ ರಿಸಲ್ಟ್ ತುಂಬ ಒಳ್ಳೇದು ಬರುತ್ತೆ. ಸೆಕೆಂಡ್ ಸರ್ಜರಿಯಲ್ಲಿ ಅಷ್ಟು ರೆಸ್ಪಾನ್ಸ್ ಅಷ್ಟು ಒಳ್ಳೇದಿರೋದಿಲ್ಲ. ನಮ್ಮ ಮಂಗಳೂರಲ್ಲಿ ಈ ಚಿಕಿತ್ಸೆ ಎಲ್ಲಿ ಬರುತ್ತೆ ಸರ್? ಡೆಫಿನೆಟ್ಲಿ ನಾವು ಫಾದರ್ ಮುಲ್ಲರ್ಸ್ ಅಲ್ಲಿ ಲಾಸ್ಟ್ 5-6 years ಇಂದ ರೆಗ್ಯುಲರ್ ಆಗಿ ಸರ್ಜರಿ ಮಾಡ್ತಾ ಇದ್ದೇವೆ. ವಿ ಹ್ಯಾವ್ ಬಿನ್ ಟ್ರೀಟಿಂಗ್ ಲಾಟ್ ಆಫ್ ಸ್ಪೋರ್ಟ್ಸ್ ಪೀಪಲ್, ವಿ ಹ್ಯಾವ್ ಬಿನ್ ಟ್ರೀಟಿಂಗ್ ಲಾಟ್ ಆಫ್ ದೀಸ್ ಇಂಜುರೀಸ್ ಆ್ಯಂಡ್ ವಿ ಆರ್ ಗಿವಿಂಗ್ ಗುಡ್ ರಿಸಲ್ಟ್ಸ್ ಫಾರ್ ದ ಲಾಸ್ಟ್ 4-5 years. ಜನರು ಇವಾಗ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಆಗಬೇಕು, ಹೇಗೆ ಪ್ರೊಸೀಜರ್ ಹೇಗೆ ಇರುತ್ತೆ ಸರ್? ವಿ ಹ್ಯಾವ್ ಅ ಸ್ಪೋರ್ಟ್ಸ್ ಕ್ಲಿನಿಕ್ ಇನ್ ಫಾದರ್ ಮುಲ್ಲರ್ಸ್. ಅವರು ನಮ್ಮ ಹಾಸ್ಪಿಟಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಅಪಾಯಿಂಟ್ಮೆಂಟ್ ತಗೊಳ್ಬಹುದು. ಸರ್ ಇವಾಗ ಆ ಥರ ಸರ್ಜರಿ ಆದ ಮೇಲೆ ಅವರ ಟ್ರೀಟ್ಮೆಂಟ್ ಹೇಗಿರುತ್ತೆ? ಅವ್ರು ಅವಾಗ ಬರಬೇಕಾಗುತ್ತಾ ಟ್ರೀಟ್ಮೆಂಟಿಗೆ ಹೇಗೆ ಸರ್? ಹೌದು, ನಾನು ಹೇಳಿದಾಗೆ ಟ್ರೀಟ್ಮೆಂಟ್ ಆದ ನಂತರ ಸ್ವಲ್ಪ ಸಮಯ ಅವರು ಹಾಸ್ಪಿಟಲಲ್ಲಿ ಇರಬೇಕು. ಗಾಯ ಗುಣ ಆಗಿ ಅವರ ರಿಹ್ಯಾಬಿಲಿಟೇಷನ್ ನಾವು ಸ್ಟಾರ್ಟ್ ಮಾಡಿಸ್ತೇವೆ. ರಿಹ್ಯಾಬಿಲಿಟೇಷನ್ ಅಂದರೆ ಆ ಪರ್ಟಿಕ್ಯುಲರ್ ಜಾಯಿಂಟಿಗೆ ಬೇಕಾದ ಎಕ್ಸಸೈಸ್ ಎಲ್ಲ ಅವ್ರು ಮಾಡಬೇಕಾಗುತ್ತೆ. ಇದು ನಾವು ಯೂಶಲಿ ಅಂಡರ್ ದಿ ಸೂಪರ್ವಿಷನ್ ಆಫ್ ಫಿಸಿಯೋಥೆರಪಿಸ್ಟ್ ಮಾಡಿಸ್ತೇವೆ. ನಾವು ರೆಗ್ಯುಲರ್ ಫಾಲೋ ಅಪ್ ಮಾಡಿ ಅವರನ್ನು ನೋಡಿ ಅವ್ರದ್ದು ಪ್ರೋಗ್ರೆಸ್ ಹೇಗೆ ಆಗ್ತಾ ಇದೆ, ಸರಿಯಾಗಿ ಆಗ್ತಾ ಇದೆ ಇಲ್ಲ ಅಂತ ನೋಡಿಕೊಂಡು ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮನ್ನು ಚೇಂಜ್ ಮಾಡಿಸ್ತಾ ಇರ್ತೇವೆ.
ಈ ಸ್ಪೋರ್ಟ್ಸ್ ಮ್ಯಾನ್ಗಳು ಅಲ್ಲದೆ ಕೆಲವೊಂದು ಏಜ್ನ ಕೆಟಗರಿಯವರಿಗೆ ಈ ಪ್ರಾಬ್ಲಮ್ಸ್ ಎಲ್ಲ ಕಾಮನ್ ಆಗಿರುತ್ತೆ. ಅವರು ಹಾಗಿದ್ರೆ ಈ ಟ್ರೀಟ್ಮೆಂಟ್ ನ ತಗೊಳ್ಳೇಬೇಕಾ ಸರ್? ಹೌದು, ಡೆಫಿನೆಟ್ಲಿ ಸ್ಪೋರ್ಟ್ಸ್ ಮ್ಯಾನ್ ಇಲ್ಲದವರು ಸಹ ಅವರಿಗೆ ಲಿಗಮೆಂಟ್ ಆರ್ ಜಾಯಿಂಟ್ ಒಳಗಿದ್ದ ಇಂಜುರೀಸ್ ಅನ್ನು ನಾವು ಆರ್ಥ್ರೋಸ್ಕೋಪಿ ಮೂಲಕ ಟ್ರೀಟ್ ಮಾಡಬಹುದು. ಅವರಿಗೆ ಸಹ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇದರಲ್ಲಿ, ಅಂಡ್ ರಿಕವರಿ ಇಸ್ ವೆರಿ ಗುಡ್. ಸರ್, ಇವಾಗ ಚಿಕ್ಕ ಮಕ್ಕಳಿಗೆ ಕೂಡ ಅಂತ ಪ್ರಾಬ್ಲಮ್ಸ್ ಇರುತ್ತೆ ಇವಾಗ. ಹಾಗಿದ್ರೆ ಅವರಿಗೆ ಈ ಒಂದು ಟ್ರೀಟ್ಮೆಂಟ್ ಏನಿದೆ ಅದು ತುಂಬಾ ಹೆವಿ ಆಗಲ್ವಾ ಸರ್? ತುಂಬಾ ಸಣ್ಣ ಪ್ರಾಯದಲ್ಲಿ ನಾವು ಯೂಶಲಿ ನಾನ್ ಆಪರೇಟಿವ್ ಅಂದ್ರೆ ಆಪರೇಷನ್ ಮಾಡದೆ ಟ್ರೀಟ್ ಮಾಡುತ್ತೇವೆ. ಅವರಿಗೆ ಮೋಸ್ಟ್ಲಿ ಸರ್ಜರಿ ಬೇಕಾಗುದಿಲ್ಲ. ಸಣ್ಣ ಮಕ್ಕಳಲ್ಲಿ ಅವರ ಬಾಡಿ ಹೀಲಿಂಗ್ ಪೊಟೆನ್ಷಿಯಲ್ ತುಂಬಾ ಒಳ್ಳೆದಿರುತ್ತೆ. ಸೊ ಅವರ ಇಂಜುರೀಸ್ ಎಲ್ಲ ಬೇಗ ರಿಕವರಿ ಆಗುತ್ತೆ. ಸೊ ಸರ್ಜರಿ ಅವ್ರಿಗೆ ಮೋಸ್ಟ್ಲಿ ಬೇಕಾಗುದಿಲ್ಲ. ಮೋಸ್ಟ್ಲಿ ಅಡಲ್ಟ್ಸ್ ಪೇಷಂಟ್ಸ್ ಅಲ್ಲಿ ನಾವು ಈ ಸರ್ಜರೀಸ್ ಮಾಡಿದ್ವಿ. ಇವಾಗ ಕೆಲವೊಮ್ಮೆ ಸರ್ಜರಿಗಳು ಖಂಡಿತ ಬೇಕಾಗುತ್ತೆ ಅಂತ ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತೀರಾ ಚಿಕ್ಕ ಮಕ್ಕಳಿಗೆ? ಚಿಕ್ಕ ಮಕ್ಕಳಲ್ಲಿ ಸಹ ನಾವು ಈ ಸರ್ಜರಿ ಮಾಡ್ಬೋದು. ಅವ್ರಿಗೆ ಬೇಕಾದ ಕ್ಯಾಮರಾ ಆರ್ ಇನ್ಸ್ಟ್ರೂಮೆಂಟ್ಸ್ ಸ್ವಲ್ಪ ಬೇರೆ ಟೈಪ್ ಇದ್ದು ಬರುತ್ತೆ. ಸಣ್ಣ ಸೈಜ್ ಇದ್ದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ಸಣ್ಣ ಮಕ್ಕಳಲ್ಲಿ ಸಹ ನಾವು ಈ ಸರ್ಜರಿ ಮಾಡಬಹುದು. ಹಾಗಾದ್ರೆ ಸಣ್ಣ ಮಕ್ಕಳಿಗೆ ಕೂಡ ಸೇಮ್ ಅಂದ್ರೆ ರೆಸ್ಟ್ ಹೇಗೆ ತೆಗೋಬೇಕು ಟ್ರೀಟ್ಮೆಂಟ್ ಆದ ಮೇಲೆ ಅವರಿಗೆ ಸಹ ಸ್ವಲ್ಪ ರಿಹ್ಯಾಬಿಲಿಟೇಷನ್ ನಾವು ಮಾಡಿಸ್ತೇವೆ. ಅಂದ್ರೆ ಸಣ್ಣ ಮಕ್ಕಳು ಸಾಮಾನ್ಯವಾಗಿ ಅವರವರ ಚಟುವಟಿಕೆಯಲ್ಲಿ ಬ್ಯುಸಿ ಆಗಿರ್ತಾರೆ, ಅಂದ್ರೆ ಆಟ ಆ ತರ ಎಲ್ಲ ಬ್ಯುಸಿ ಆಗಿರ್ತಾರೆ. ಅಂತವ್ರು ಅಂದ್ರೆ ಅವರನ್ನ ಹಠ ಕಳಿಸಿ ಕೂರಿಸ್ಬೇಕಾಗುತ್ತೆ. ಅವರು ಹಾಗಾದ್ರೆ ಅಂತವರಿಗೆ ಏನ್ ಮಾಡ್ತೀರಾ ನೀವು? ಇಲ್ಲ, ಈ ಸರ್ಜರಿ ನಂತರ ಬೆಡ್ ರೆಸ್ಟ್ ಆರ್ ರೆಸ್ಟ್ ಅಂತ ವಿಷಯ ಇಲ್ಲ. ನಾವು ಈ ಸರ್ಜರಿ ಮಾಡುದೇ ಟು ಗೆಟ್ ದೆಮ್ ಬ್ಯಾಕ್ ಟು ದೇರ್ ಸ್ಪೋರ್ಟ್ಸ್ ಆರ್ ದಿ ಆಕ್ಟಿವಿಟೀಸ್ ದಟ್ ದೇ ವರ್ ಡೂಯಿಂಗ್. ಸೊ ಅವರು ಆಡುದು ಆರ್ ಅವರ ನಾರ್ಮಲ್ ಆಕ್ಟಿವಿಟೀಸ್ ಮಾಡುದು ಇನ್ ಅ ವೇ ಇಸ್ ಅ ರಿಹ್ಯಾಬಿಲಿಟೇಷನ್ ಫಾರ್ ದೆಮ್. ಸೊ ಅವರನ್ನು ಸಹ ನಾವು ಟ್ರೀಟ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಈ ಟ್ರೀಟ್ಮೆಂಟ್ಗೆ ಸಾಮಾನ್ಯವಾಗಿ ಎಷ್ಟು ವೆಚ್ಚ ತಗಲುತ್ತೆ? ಅಂದ್ರೆ ಅವರು ಇವಾಗ ಕೆಲವೊಂದು ಕುಟುಂಬಗಳಿಗೆ ಆರ್ಥಿಕವಾಗಿ ತುಂಬಾ ದುರ್ಬಲರಾಗಿರ್ತಾರೆ, ಅವರು ಹೇಗೆ ವೆಚ್ಚವನ್ನ ತಗಲಿಸಬಹುದು ನಿಮ್ಗೆ ಅಂತ? ನಾನು ಹೇಳಿದಾಗಿದ್ದು ಈ ಟ್ರೀಟ್ಮೆಂಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಮ್ಮ ನಾರ್ಮಲ್ ಓಪನ್ ಸರ್ಜರಿಗಿಂತ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬಟ್ ಫೈನಾನ್ಷಿಯಲಿ ಪುವರ್ ಇದ್ದವರಿಗೆ ವಿವಿಧ ಸ್ಕೀಮ್ಸ್ಗಳೆಲ್ಲ ಅವೈಲೇಬಲ್ ಉಂಟು. ಅದು ಒಂದು ಯೂಸ್ ಮಾಡ್ಬೋದು ಅವರು. ಆರ್ ನಮ್ಮ ಲೋಕಲಿ ಪ್ರೊಡ್ಯೂಸ್ಡ್ ಇಂಪ್ಲಾಂಟ್ಸ್, ಅಂದರೆ ನಮ್ಮ ಇಂಡಿಯಾದಲ್ಲೇ ತಯಾರಾಗುವಂಥ ಸಾಧನಗಳು ಯೂಸ್ ಮಾಡಿ ಸ್ವಲ್ಪ ಕಾಸ್ಟನ್ನು ನಾವು ಕಡಿಮೆ ಮಾಡಬಹುದು. ಕೆಲವರಿಗೆ ಯಾವುದೆಲ್ಲ ಸ್ಕೀಮ್ಗಳು ಇದೆ ಅಂತಾನೆ ಗೊತ್ತಿರೋದಿಲ್ಲ, ಅಂಥವರಿಗೆಲ್ಲ ಏನು ಗೈಡ್ ಮಾಡ್ತೀರಾ ಸರ್ ನೀವು? ನಮ್ಮ ಏರಿಯಾದಲ್ಲಿ ಇರುವಂಥ ಸ್ಕೀಮ್ಸ್ ಅಂದರೆ ಒಂದು ಯಶಸ್ವಿನಿ ಸ್ಕೀಮ್ಸ್ ಇದೆ, ಮತ್ತು ಸುರಕ್ಷಾ ಇದೆ, ಮತ್ತು ಕೆಲವರ ಹತ್ರ ಇನ್ಶೂರೆನ್ಸ್ ಸ್ಕೀಮ್ಸ್ ಸಹ ಇರುತ್ತೆ. ಸೊ ಅದೆಲ್ಲ ನಮ್ಮ ಫಾರ್ಮುಲಾಸ್ ಅಲ್ಲಿ ಆಲ್ ದಿ ಸ್ಕೀಮ್ಸ್ ಆರ್ ಅವೈಲೇಬಲ್, ಅಪ್ಲೈ ಮಾಡಬಹುದು. ಅಂಡ್ ದಿ ಕಾಸ್ಟ್ ಕ್ಯಾನ್ ಬಿ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ಡ್ ವಿತ್ ದಿಸ್. ಸರ್, ಅವಾಗಲೇ ನಾವು ಮಾತಾಡ್ತಿದ್ವಿ ಸರ್, ಇವಾಗ ಆರ್ಥೋಸ್ಕೋಪಿಯಲ್ಲಿ ಕೆಲವೊಬ್ಬರಿಗೆ ಅಂದ್ರೆ ಪೆಟ್ಟಾಗ್ತದೆ, ಅವರು ಕೂಡ ಕಂಪಲ್ಸರಿ ತಗೊಳ್ಳಬೇಕಾ ಆರ್ಥೋಸ್ಕೋಪಿ ಟ್ರೀಟ್ಮೆಂಟ್ ಏನು ಅಂತ? ಈಗ ಕ್ರೀಡಾಪಟುಗಳಿಗೆ ಅವರಿಗೆ ಪೆಟ್ಟಾದ ನಂತರ ಏನಾದರೂ ಜಾಯಿಂಟ್ ಇಂಜುರಿ ಆದ ನಂತರ ಫಸ್ಟ್ ಥಿಂಗ್ ದೇ ಶುಡ್ ಕಮ್ ಟು ಅ ಸ್ಪೆಷಲಿಸ್ಟ್ ಹತ್ರ ಬಂದು ಒಂದು ತಪಾಸಣೆ ಮಾಡಿಸಬೇಕು. ಸ್ಪೆಷಲಿಸ್ಟ್ ಅವರನ್ನು ನೋಡಿ ಎಕ್ಸಾಮಿನ್ ಮಾಡಿ ಕೆಲವು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಸ್ತಾರೆ. ಅದು ಎಕ್ಸ್ರೇ ಆಗ್ಬಹುದು, ಇಲ್ಲದ್ರೆ MRI ಸ್ಕ್ಯಾನ್ ಆಗಬಹುದು. ಆ ಸ್ಕ್ಯಾನ್ಸ್ಗಳು ಎಲ್ಲ ಮಾಡಿ ಅವರ ಡಯಾಗ್ನೋಸಿಸ್ ಒಂದು ಕನ್ಫರ್ಮ್ ಮಾಡಿ ನಂತರ ನಾವು ಸ್ಪೆಷಲಿಸ್ಟ್ ಡಿಸೈಡ್ ಮಾಡ್ತೇವೆ ಸರ್ಜರಿ ಅಂದರೆ ಆರ್ಥ್ರೋಸ್ಕೋಪಿ ಬೇಕಾ, ಇಲ್ಲದ್ರೆ ಬೇರೆ ಯಾವುದಾದ್ರೂ ಟ್ರೀಟ್ಮೆಂಟ್ ಮಾಡಬಹುದಾ ಇಲ್ಲ ಅಂತ ಅದು ಡಿಸೈಡ್ ಮಾಡಿ. ಬೇರೆ ಯಾವುದಾದ್ರೂ ಟ್ರೀಟ್ಮೆಂಟ್ ಅಂದ್ರೆ ಏನಿರುತ್ತೆ ಸರ್? ಬೇರೆ ಟ್ರೀಟ್ಮೆಂಟ್ ಅಂದ್ರೆ ಪೆಟ್ಟಾದ ತಕ್ಷಣ ನಾವು ಸ್ವಲ್ಪ ರೆಸ್ಟ್ ಅಡ್ವೈಸ್ ಮಾಡ್ತೇವೆ. ಮೆಡಿಸಿನ್ಸ್ ಅಲ್ಲಿ ನೋವು ಮತ್ತೆ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗಲಿಕ್ಕೆ ಮೆಡಿಸಿನ್ಸ್ ಕೊಡ್ತೇವೆ. ಆ್ಯಂಡ್ ದೆನ್ ಸ್ವಲ್ಪ ರಿಹ್ಯಾಬಿಲಿಟೇಷನ್, ಫಿಸಿಯೋಥೆರಪಿ ಮಾಡಿಸ್ತೇವೆ. ಇದೆಲ್ಲ ಮಾಡಿ ಪೇಷಂಟಿಗೆ ಪ್ರಯೋಜನ ಆಗದಿದ್ರೆ, ಅವರ ಪ್ರಾಬ್ಲಮ್ ಸಾಲ್ವ್ ಆಗದಿದ್ರೆ ಮತ್ತೆ ನಾವು ಆರ್ಥ್ರೋಸ್ಕೋಪಿ ಮಾಡಬಹುದು. ಇವಾಗ ಕೆಲವೊಮ್ಮೆ ಸಾಮಾನ್ಯವಾಗಿ ಪೆಟ್ಟಾದ ಮೇಲೆ ಕಂಪಲ್ಸರಿ ಅವರು ಟ್ರೀಟ್ಮೆಂಟ್ ತಗೊಳ್ಳಬೇಕಾ, ಸರ್ಜರಿ ಮಾಡಿಸ್ಲೇಬೇಕಾ? ಇಲ್ಲ, ನಾನು ಹೇಳಿದಾಗೆ ವಿ ಆಲ್ವೇಸ್ ಸ್ಟಾರ್ಟ್ ವಿತ್ ನಾನ್ ಆಪರೇಟಿವ್ ಟ್ರೀಟ್ಮೆಂಟ್. ಅಂದರೆ ಇಂಜುರಿ ಆದ ನಂತರ ಸ್ವಲ್ಪ ಸಮಯ ನಾವು ಮೆಡಿಸಿನ್ಸ್, ರೆಸ್ಟ್ ಮತ್ತು ಫಿಸಿಯೋಥೆರಪಿಯಲ್ಲಿ ಪೇಷಂಟ್ ಇಂಪ್ರೂವ್ಮೆಂಟ್ ಆಗ್ತದಾ ಇಲ್ಲ ಅಂತ ನೋಡ್ತೇವೆ. ಇದೆಲ್ಲ ಮಾಡಿ ಇಂಪ್ರೂವ್ಮೆಂಟ್ ಆಗದಿದ್ದರೆ ನಾವು ನೆಕ್ಸ್ಟ್ ಆಪ್ಷನ್ ಅಂದರೆ ಸರ್ಜರಿ ಮಾಡೋದು. ಅಂದರೆ ಇವಾಗ ಸರ್ಜರಿ ಆದ ಮೇಲೆ ಅವರು ಇಂಪ್ಲಾಂಟ್ಸ್ ಎಲ್ಲ ಹಾಕಿರ್ತಾರೆ, ಅದನ್ನು ಅವರು ಏನು ಮಾಡಬೇಕು? ಅಂದರೆ ನೀವು ಹಾಸ್ಪಿಟ್ಲಲ್ಲಿ ಬಂದವರು ತೆಗಿಬೇಕಾ ಅಥವಾ ಹಾಗೆ ಇದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ?
ಈಗ ನಾವು ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಇಲ್ಲದ್ರೆ ರಿಪೇರ್ ಮಾಡುವಾಗ ಕೆಲವೊಂದು ಸ್ಪೆಷಲ್ ಇಂಪ್ಲಾಂಟ್ಸ್ ಯೂಸ್ ಮಾಡುತ್ತೇವೆ. ಅದರಲ್ಲಿ ಕೆಲವು ಟೈಟೇನಿಯಂ ಇಂಪ್ಲಾಂಟ್ ಇರುತ್ತೆ, ಆರ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಬಯೋ ಅಬ್ಸಾರ್ಬೇಬಲ್ ಇಂಪ್ಲಾಂಟ್ಸ್. ಬಯೋ ಅಬ್ಸಾರ್ಬೇಬಲ್ ಇಂಪ್ಲಾಂಟ್ಸ್ ಅಂದರೆ ಅದು ನಮ್ಮ ಬಾಡಿ ಒಳಗೆ ಕರಗಿ ಹೋಗುತ್ತೆ. ಸೊ ಆ ಟೈಪ್ ಇದ್ದ ಇಂಪ್ಲಾಂಟ್ಸ್ ಇದ್ದರೆ ಯೂಶ್ವಲಿ ಅದು ತೆಗಿಬೇಕಾಗುವ ಪ್ರಶ್ನೆ ಬರೋದಿಲ್ಲ. ಮತ್ತು ಈವನ್ ಟೈಟೇನಿಯಂ ಇಂಪ್ಲಾಂಟ್ಸ್ ಯೂಸ್ ಮಾಡುವಂಥದ್ದು ಅದರ ಸೈಜ್ ತುಂಬ ಸಣ್ಣ ಸೈಜ್ ಇರುತ್ತೆ. 1 ಸೆಂಟಿಮೀಟರ್ಗಿಂತ ಕಡಿಮೆ ಸೈಜಿದ್ದು ಇಂಪ್ಲಾಂಟ್ಸ್ ಯೂಸ್ ಮಾಡುತ್ತೇವೆ. ಸೊ ಅದನ್ನು ಯೂಶ್ವಲಿ ನಾವು ತೆಗಿಬೇಕಾಗೋದಿಲ್ಲ. ಏನಾದರೂ ಕಾಂಪ್ಲಿಕೇಶನ್ ಆಗಿ ಇನ್ಫೆಕ್ಷನ್ ಏನಾದರೂ ಆದರೆ ಮಾತ್ರ ಇಂಪ್ಲಾಂಟ್ಸನ್ನು ತೆಗಿಬೇಕಾಗ್ಬೋದು. ಡಾಕ್ಟರ್ ಇವಾಗ ಕೆಲವೊಂದು ಸಂದರ್ಭದಲ್ಲಿ ಬೋನ್ ಫ್ರಾಕ್ಚರ್ ಎಲ್ಲ ಆಗುತ್ತೆ, ಅಂತವರು ಏನ್ ಮಾಡ್ಬೇಕು? ಅಂದ್ರೆ ಅಂತವರು ಕೂಡ ಆರ್ಥೋಸ್ಕೋಪಿ ಟ್ರೀಟ್ಮೆಂಟ್ ತಗೊಳ್ಳೇಬೇಕಾ? ನಾರ್ಮಲಿ ಫ್ರ್ಯಾಕ್ಚರ್ಸ್ ನಾವು ಆರ್ಥ್ರೋಸ್ಕೋಪಿ ಮೂಲಕ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಕೆಲವು ಸಣ್ಣ ಫ್ರ್ಯಾಕ್ಚರ್, ಜಾಯಿಂಟ್ ಒಳಗೆ ಆಗುವಂಥ ಸಣ್ಣ ಫ್ರ್ಯಾಕ್ಚರ್ ಇದ್ದರೆ ನಾವು ಆರ್ಥ್ರೋಸ್ಕೋಪಿ ಮಾಡಿ ಅದನ್ನು ಟ್ರೀಟ್ ಮಾಡ್ಬೋದು. ಬಟ್ ಮೇಜರ್ ಫ್ರ್ಯಾಕ್ಚರ್ಸ್ಗಳೆಲ್ಲ ನಾವು ಆರ್ಥ್ರೋಸ್ಕೋಪಿ ಮಾಡಿ ಟ್ರೀಟ್ ಮಾಡೋದಿಲ್ಲ. ಅದಕ್ಕೆ ಬೇರೆ ಓಪನ್ ಸರ್ಜರಿ ಇಲ್ಲದೆ ಬೇರೆ ಟೈಪ್ ಇದ್ದು ಸರ್ಜರಿ ಬೇಕಾಗುತ್ತೆ. ಇವಾಗ ತುಂಬಾ ಏಜ್ ಆದವರಿಗೆ ಅಂದ್ರೆ ಅವರಿಗೆ ಬೋನ್ಗೆ ಸಂಬಂಧಪಟ್ಟ ಸಮಸ್ಯೆಗಳೆಲ್ಲ ಬರುತ್ತೆ ಡಾಕ್ಟರ್, ಅಂತವ್ರು ಅಂದ್ರೆ ಇವಾಗ ಈ ಆರ್ಥೋಸ್ಕೋಪಿ ಟ್ರೀಟ್ಮೆಂಟ್ ನ ತಗೊಳ್ಳೇಬೇಕಾ ಏನು? ಏಜ್ ಆಗುವಂಥ ಪ್ರಾಬ್ಲಮ್ಸ್ ಅಂದರೆ ಜಾಯಿಂಟ್ ಸವೆತ, ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಕೆಲವು ಜಾಯಿಂಟ್ಗಳ ಆರ್ಥ್ರೈಟಿಸನ್ನು ನಾವು ಆರ್ಥ್ರೋಸ್ಕೋಪಿಯಲ್ಲಿ ಟೆಂಪರರಿ ಸಾರ್ಟ್ ಆಫ್ ಟ್ರೀಟ್ಮೆಂಟ್ ಒಂದು ಕೊಡಬಹುದು. ಅದು ಫೈನಲ್ ಸೊಲ್ಯೂಷನ್ ಅಲ್ಲ, ಬಟ್ ಒಂದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಅದು ಮಾಡೋ ಮೊದಲು ಸ್ವಲ್ಪ ಸಮಯ ಪೇಯ್ನ್ ರಿಲೀಫ್ ಸಿಗಲಿ ಅಂತ ಒಂದು ಆರ್ಥ್ರೋಸ್ಕೋಪಿ ಥ್ರೂ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಇದು ಸ್ಪೆಷಲಿ ನಾವು ಮಂಡಿ ಜಾಯಿಂಟಿಗೆ ಆರ್ಥ್ರೋಸ್ಕೋಪಿ ಮಾಡಿ ಪೇಯ್ನ್ ರಿಲೀಫ್ ಕೊಡ್ಬೋದು ಆರ್ಥ್ರೈಟಿಸಲ್ಲಿ. ಇವಾಗ ಈ ಸ್ಪೋರ್ಟ್ಸ್ ಮನ್ಗಳಿಗೆಲ್ಲ ತುಂಬಾ ನೋವಿರುತ್ತೆ, ಎಸ್ಪೆಷಲಿ ಈ ಸಚಿನ್ ತೆಂಡೂಲ್ಕರ್ ಅಂತವರಿಗೆಲ್ಲ ನೋಡಿ ಫೈನಲಿ ಅವರ ಸ್ಪೋರ್ಟ್ಸ್ ಅನ್ನೇ ಬಿಟ್ಬಿಡುವಂತಹ ನಿರ್ಧಾರ ಎಲ್ಲ ಮಾಡ್ತಾರೆ. ಅದಕ್ಕೆ ಹೇಗೆ ಡಾಕ್ಟರ್ ಇವಾಗ ಅದಕ್ಕೆ ಸೊಲ್ಯೂಷನ್ ಅಂತ? ಇಫ್ ಯು ಲುಕ್ ಅಟ್ ಇಟ್, ಸ್ಪೋರ್ಟ್ಸ್ ಮೆಡಿಸಿನ್ ಈಸ್ ಅಟ್ ಪ್ರೆಸೆಂಟ್ ದಿ ಮೋಸ್ಟ್ ಎಕ್ಸೈಟಿಂಗ್ ಆ್ಯಂಡ್ ರ್ಯಾಪಿಡ್ಲಿ ಇವಾಲ್ವಿಂಗ್ ಸ್ಪೆಷಾಲಿಟಿ. ಅಂದರೆ ಡೈಲಿ ಅದರಲ್ಲಿ ಒಂದು ನಮ್ಮ ನಾಲೆಜಲ್ಲಿ ನಮ್ಮ ವೇ ಆಫ್ ಟ್ರೀಟ್ಮೆಂಟ್ ಈಸ್ ಇಂಪ್ರೂವಿಂಗ್. ಸೊ 10 years ಬ್ಯಾಕ್ ಆಗುವಂಥ ಪ್ರಾಬ್ಲಮ್ ನಾವು ಪ್ರಾಬಬ್ಲಿ ವಿ ಡಿಂಟ್ ಹ್ಯಾವ್ ದಿ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಟ್ರೀಟ್ ಇಟ್. ಬಟ್ ಆಟ್ ಪ್ರೆಸೆಂಟ್ ನಮ್ಮ ಟ್ರೀಟ್ಮೆಂಟ್ ಪದ್ಧತಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಪೀಪಲ್ ಕ್ಯಾನ್ ಡೆಫಿನೆಟ್ಲಿ ಗೆಟ್ ಟ್ರೀಟೆಡ್ ಆ್ಯಂಡ್ ಗೋ ಬ್ಯಾಕ್ ಟು ದೇರ್ ಸ್ಪೋರ್ಟ್ಸ್. ಇವಾಗ ಯಾವ ಸ್ಪೋರ್ಟ್ಸ್ಗಳಿಂದ ಅಂದರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೀವು ಹೇಳ್ತೀರಾ ಡಾಕ್ಟರ್? ಇಂಡಿಯಾದಲ್ಲಿ ನೋಡೋದಾದರೆ ಕ್ರಿಕೆಟ್ ಈಸ್ ಪ್ರಾಬಬ್ಲಿ ದಿ ಕಾಮನೆಸ್ಟ್ ಸ್ಪೋರ್ಟ್. ಅದರಲ್ಲಿ ಬೌಲರ್ಸಿಗೆ ಆಗುವಂಥ ಭುಜದಲ್ಲಿ ಇಂಜುರಿ, ಆರ್ ಬ್ಯಾಟ್ಸ್ಮನ್ ಆರ್ ಈವನ್ ಫೀಲ್ಡರ್ಸಿಗೆ ಆಗುವಂಥ ಮಂಡಿ ಇಂಜುರಿ. ಫುಟ್ಬಾಲ್ ನೋಡೋದಾದರೆ ಕಾಮನ್ಲಿ ಮಂಡಿ ಜಾಯಿಂಟಲ್ಲಿ ಲಿಗಮೆಂಟ್ ಇಂಜುರೀಸ್ ಆಗುತ್ತೆ, ಆರ್ ಈವನ್ ಪಾದದ ಜಾಯಿಂಟ್ ಟ್ವಿಸ್ಟ್ ಆಗೋದು, ಆ್ಯಂಕಲ್ ಜಾಯಿಂಟ್ ಟ್ವಿಸ್ಟ್ ಆಗೋದು, ಆ ಟೈಪ್ ಎಲ್ಲ ಇಂಜುರೀಸ್ ಉಂಟು. ಸೊ ಆಲ್ಮೋಸ್ಟ್ ಎವ್ರಿ ಸ್ಪೋರ್ಟ್ ಕ್ಯಾನ್ ಕಾಸ್ ದೀಸ್ ಇಂಜುರೀಸ್. ಆ್ಯಂಡ್ ನಾಟ್ ಜಸ್ಟ್ ಸ್ಪೋರ್ಟ್ಸ್, ಈಗ ನಾವು ಡಾನ್ಸ್ ಕಲೀಲಿಕ್ಕೆ ಹೋಗ್ತೇವೆ, ಆರ್ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡುತ್ತೇವೆ, ಆರ್ ಈವನ್ ನಾರ್ಮಲ್ ಪಬ್ಲಿಕ್ ವೆನ್ ನಾವು ನಡೆಯುವಾಗ ಒಂದು ಕಾಲ್ ಜಾರಿ ಅಂದ್ರೆ ಔಟ್ಲುಕ್ ಏನು ಗೊತ್ತಾಗುತ್ತಿಲ್ಲ, ಉಳುಕಿದ್ರೆ ಅಂದ್ರೆ ಆಕ್ಚುಲಿ ಅವರಿಗೆ ತುಂಬಾ ಪೇನ್ ಆಗಿರುತ್ತೆ ಒಳಗಡೆಯಿಂದ, ಅದು ಅವರಿಗೆ ಗೊತ್ತೇ ಆಗುದಿಲ್ಲ. ಆ ಸಂದರ್ಭದಲ್ಲಿ ಇಂತಹ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಇನ್ನು ಈ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲದೆ ಇದ್ದು ಇವಾಗ ಈ ಕೃಷಿಕರೆಲ್ಲ ತುಂಬಾ ಕೆಲಸ ಮಾಡಿ ಅವರಿಗೆ ಬ್ಯಾಕ್ ಪೇನ್ ಆಗಿರ್ಬೋದು, ಅಥವಾ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದಾಗ ಅವರಿಗೆ ಒಂದು ಉಳುಕುವಂತದ್ದು ಸಾಮಾನ್ಯ ಆಗಿರುತ್ತದೆ. ಅಂತವರೆಲ್ಲ ಈ ಸಮಸ್ಯೆಗೆ ಒಳಗಾಗ್ತಾರಾ? ನೀವು ಹೇಳಿದಾಗೆ ಬ್ಯಾಕ್ ಪೇನ್ ಆಕ್ಚುಲಿ ಆರ್ಥ್ರೋಸ್ಕೋಪಿಯಲ್ಲಿ ಬರುವುದಿಲ್ಲ, ನಮ್ಮ ಟ್ರೀಟ್ಮೆಂಟ್ ಫೀಲ್ಡಲ್ಲಿ ಬರುವುದಿಲ್ಲ. ಬಟ್ ಹೆವಿ ಕೆಲಸ ಮಾಡುವವರಿಗೆ ಭುಜದ ಜಾಯಿಂಟ್ ಇದ್ದು ಪ್ರಾಬ್ಲಮ್ಸ್ ಕೆಲವೊಮ್ಮೆ ಬರುತ್ತೆ. ಸೊ ಅವರಿಗೆ ನಾವು ಆರ್ಥ್ರೋಸ್ಕೋಪಿ ಥ್ರೂ ಟ್ರೀಟ್ಮೆಂಟ್ ಕೊಡಬಹುದು. ಬ್ಯಾಕ್ ಪೇನ್ ನಮ್ಮ ಸ್ಪೆಷಾಲಿಟಿಯಲ್ಲಿ ಬರುವುದಿಲ್ಲ. ಬ್ಯಾಕ್ ಪೇನ್ ಅಂದ್ರೆ ಕೆಲವರಿಗೆ ಉಳುಕುವಂತೆ ಆಗುವಂಥದ್ದು, ಕೆಲವೊಮ್ಮೆ ಕೆಲವೊಂದು ಸಂದರ್ಭದಲ್ಲಿ ಅವರು ಜಾರಿ ಬೀಳ್ತಾರೆ, ಆದ್ರೂ ಅವರು ಹೇಳ್ಕೊಳ್ಳುತ್ತಿಲ್ಲ ಮನೆಯಲ್ಲಿ, ಹಾಗೇನೆ ಇಟ್ಕೊಂಡಿರ್ತಾರೆ. ಅಂತವರೆಲ್ಲ ಕ್ರಮೇಣ ಅವರಿಗೆ ನೋವು ಬಂದಾದ್ಮೇಲೆ ಅವರು ಇಂತಹ ಒಂದು ಟ್ರೀಟ್ಮೆಂಟ್ಗೆ ಒಳಗಾಗಬೇಕಾಗುತ್ತೆ. ಆರ್ಥ್ರೋಸ್ಕೋಪಿ ಅಲ್ಲ, ಬಟ್ ಸ್ಪೋರ್ಟ್ಸ್ ಮೆಡಿಸಿನ್ ಅಲ್ಲಿ ನಮಗೆ ವೇರಿಯಸ್ ಆಪ್ಷನ್ಸ್ ಉಂಟು. ಅದರಲ್ಲಿ ನಾವು ಅವರ ಇಂಜುರೀಸ್ ಅನ್ನು ಟ್ರೀಟ್ ಮಾಡಬಹುದು. ಅಂದ್ರೆ ಇವಾಗ ಸರ್ ಟ್ರೀಟ್ಮೆಂಟ್ ಅಲ್ಲಿ ಕೆಲವೊಂದು ಕೆಟಗರೀಸ್ ಇರುತ್ತೆ, ಅಂದ್ರೆ ಇಷ್ಟಿಷ್ಟು ವೆಚ್ಚದ್ದು ಅಂತ. ಇವಾಗ ಸ್ಪೋರ್ಟ್ಸ್ ಮೆಡಿಸಿನ್ಗೆ ಮತ್ತೆ ಆರ್ಥೋಸ್ಕೋಪಿಗೆ ಏನು ವೆಚ್ಚ ತಗೊಳುತ್ತೆ?
ಕಾಸ್ಟ್ ಬಗ್ಗೆ ಕೇಳೋದಾ? ಹೌದೌದು, ಕಾಸ್ಟ್ ಬಗ್ಗೆ ಕೇಳ್ತಿದ್ದೇನೆ. ನಾವು ನಾನ್ ಆಪರೇಟಿವ್ ಅಂದ್ರೆ ಆಪರೇಷನ್ ಇಲ್ಲದೆ ಟ್ರೀಟ್ಮೆಂಟ್ ಮಾಡೋದಾದ್ರೆ ಯೂಶಲಿ ಅಷ್ಟು ಕಾಸ್ಟ್ ಬರೋದಿಲ್ಲ. ಅವ್ರಿಗೆ ಬರೀ ಮೆಡಿಸಿನ್ಸ್ ಮತ್ತೆ ಫಿಸಿಯೋಥೆರಪಿಗೆ ಬೇಕಾಗುವಂತ ಒಂದು ನಾಮಿನಲ್ ಚಾರ್ಜಸ್ ಒಂದು ಕೊಡಬೇಕಾಗತ್ತೆ. ಸೊ ಸ್ಪೋರ್ಟ್ಸ್ ಮೆಡಿಸಿನ್ ಅಲ್ಲಿ ವಿದೌಟ್ ಸರ್ಜರಿ ಟ್ರೀಟ್ಮೆಂಟ್ ಇಸ್ ನಾಟ್ ವೆರಿ ಕಾಸ್ಟ್ಲಿ. ಸರ್ಜರಿ ಬೇಕಾದ್ರೆ ಸಹ ಅದರಲ್ಲಿ ಬೇರೆ ಬೇರೆ, ನಾನು ಆಗ ಹೇಳಿದ ಹಾಗೆ ಬೇರೆ ಬೇರೆ ಆಪ್ಷನ್ಸ್ ಉಂಟು, ಸ್ಕೀಮ್ಸ್ ಉಂಟು. ಸೊ ಎವ್ರಿ ಒನ್ ಕ್ಯಾನ್ ಗೆಟ್ ಬೆನಿಫಿಟ್ ಫ್ರಮ್ ದಿಸ್ ಸರ್ಜರಿ. ಸರ್, ಈ ಆರ್ಥೋಸ್ಕೋಪಿ ಮತ್ತೆ ಸ್ಪೋರ್ಟ್ಸ್ ಮೆಡಿಸಿನ್ಗೆ ಏನು ಹೋಲಿಕೆ ಇದೆ? ನಾನು ಹೇಳೋದಂದ್ರೆ ಸ್ಪೋರ್ಟ್ಸ್ ಮೆಡಿಸಿನ್ is a broad speciality. It's a multidisciplinary ಹೇಳೋದಾದ್ರೆ ಅದರಲ್ಲಿ ಸರ್ಜನ್ಸ್ ಇನ್ವಾಲ್ವ್ ಆಗಿರ್ತಾರೆ, ಫಿಸಿಷಿಯನ್ ಇನ್ವಾಲ್ವ್ ಆಗಿರ್ತಾರೆ, ಡಯಟಿಷಿಯನ್ ಇನ್ವಾಲ್ವ್ ಆಗಿರ್ತಾರೆ, ನಮ್ಮ ಫಿಸಿಯೋಥೆರಪಿಸ್ಟ್ ಇನ್ವಾಲ್ವ್ ಆಗಿರ್ತಾರೆ. ಈಗ ಇವರೆಲ್ಲ ಕೂಡಿ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿ ಪೇಷಂಟನ್ನು ಟ್ರೀಟ್ ಮಾಡಬೇಕು. ಅದರಲ್ಲಿ ಒನ್ ಆಸ್ಪೆಕ್ಟ್ ಆಫ್ ಟ್ರೀಟ್ಮೆಂಟ್ ಈಸ್ ಗಿವನ್ ಬೈ ದಿ ಸರ್ಜನ್ ರೋಲ್ ಬಂದಾಗ ಆರ್ಥ್ರೋಸ್ಕೋಪಿ ಅದರ ರೋಲ್ ಟ್ರೀಟ್ಮೆಂಟಲ್ಲಿ ಬರುತ್ತೆ. ಸೊ ನಾವು ಆ್ಯಸ್ ಅ ಸರ್ಜನ್ ಬೇರೆ ಎಲ್ಲ ಟ್ರೀಟ್ಮೆಂಟ್ ಫೇಲ್ ಆದ ನಂತರ ನಾವು ಆಪರೇಷನ್ ಮಾಡುವಾಗ ಆರ್ಥೋಸ್ಕೋಪಿ ಮಾಡಿ ಅದನ್ನು ಟ್ರೀಟ್ ಮಾಡ್ತೇವೆ. ನೋಡ್ತಿರಲ್ಲ ವೀಕ್ಷಕರೇ, ನಮ್ಮ ಜೊತೆ ಇಷ್ಟೊತ್ತು ಡಾಕ್ಟರ್ ಪ್ರಶಾಂತ್ ಆಚಾರ್ಯ ಆರ್ಥೋಸ್ಕೋಪಿ ಮತ್ತೆ ಸ್ಪೋರ್ಟ್ಸ್ ಮೆಡಿಸಿನ್ ಬಗ್ಗೆ ತುಂಬಾ ಮಾಹಿತಿ ಕೊಟ್ಟಿದ್ದಾರೆ. ಧನ್ಯವಾದ ಡಾಕ್ಟರ್. ಇದು ಈ ಹೊತ್ತಿನ ಫಾದರ್ ಮಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.